hello everyone. Hello everyone, good morning. ಕಾಪಂಡುದು ಲೆಪ್ಪು ನಕಲು ಬತ್ತೆರಿತ್ತೆಲ್ಲ. ನಾನು ಲಾಸ್ಟ್ ವಿಡಿಯೋದಲ್ಲಿ ಈ ಸರಿ ಕಪ್ ನಮ್ದೆ ಅಂತ ಹೇಳ್ಬಿಟ್ಟು ಟೈಟಲ್ ಹಾಕಿದ್ದೆ. ಅದ್ರ ವೆರಿ ನೆಕ್ಸ್ಟ್ ಮ್ಯಾಚ್ ಪಾಪ ಅವರು ನಮಗೆ ಕೈಗೆ ಚೊಂಬು ಕೊಟ್ಬಿಟ್ರು. ಸೊ ಹಿಯರ್ ಇಟ್ ಈಸ್ Fitbit Versa 3. ಸೊ ಈ ನೇಚರೇ ಒಂದು ಎಷ್ಟು ಬ್ಯೂಟಿಫುಲ್ ಅಲ್ವಾ, ಎಷ್ಟು ಚೇಂಜಸ್, ಎಷ್ಟು ಕಲರ್ಫುಲ್ ಆಗಿರುತ್ತೆ. ಸೊ ನೋಡೋದೇ ಅದೊಂದು ಕಲರ್ಸ್ ನೋಡೋದೇ ನೇಚರ್ದು ಏನೋ ಒಂದು ಖುಷಿ. ಸೊ ನಮ್ಮ ಕ್ಯಾಬೇಜ್ ಪಕೋಡ ರೆಡಿ ಆಯಿತು. ರೇಯಾನ್ಶ್ Hola everyone, good morning. Say hello everyone. Hello everyone, good morning. Continue. ಸೊ ಯಾವಾಗ್ಲೂ ನಾನು ಶುರು ಮಾಡ್ತೀನಿ ವಿಡಿಯೋ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿ ಆಮೇಲೆ ಏನು ಹೇಳೋದು ಅಂತ ಗೊತ್ತಾಗಲ್ಲ ಅವನಿಗೆ. ಆಮೇಲೆ ನನಗೆ ಕೊಟ್ಬಿಡ್ತಾನೆ, ನೀನು ಹೇಳಮ್ಮ ಏನಾದರೂ ಅಂತ. ಎಂತ ಹೇಳ್ಬೇಕು ಅಂದರೆ ನಾನು ಇವತ್ತು ಟಿವಿ ನೋಡಿದೆ, ಅಮ್ಮ ಟಿವಿ ನೋಡಿಲ್ಲ, ಕ್ರಿಕೆಟ್ ನೋಡಿಲ್ಲ, ಆ ಥರ ಇರಬೇಕು. ಎಸ್, ನಾವು ಈ ಸರಿ ಸ್ವಲ್ಪ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಯಿತು. ನಿನ್ನೆ ಅಥವಾ ಸ್ಯಾಟರ್ಡೇ ಅವ್ರ ಸಂಡೇನೇ ಮಾಡಬೇಕಾಗಿತ್ತು. ಬಟ್ ಸ್ಕೂಲ್ ಶುರು ಆದಾಗಿಂದ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಅಂತ ಗಜ್ಜಿ ಬಿಜಿ ಎಲ್ಲ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟು ನಾವು ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಯಿತು. ಹಂಗಾಗಿ ಇವತ್ತು ಮಾಡ್ತಾ ಇದ್ದೀವಿ. ಅಕ್ಕ ಪಂಡುದು ಲೆಪ್ಪು ನಕಲು ಬತ್ತೆರಿತ್ತೆಲ್ಲ. ಇವಾಗ ಅವ್ನು ಕುಂಟಿದ್ದದು ಸಾಂಗು ಒಂದು ಎಕ್ಕಸಕ ಅನ್ನೋದು, ಅದು ತುಳುದು ಒಂದು ತುಳು ಲ್ಯಾಂಗ್ವೇಜ್ದು ಒಂದು ಜಾನಪದ ಹಾಡದು. ಅದನ್ನ ಅವನಿಗೆ ಫೋನಲ್ಲಿ ಮಾತಾಡ್ಬೇಕಾದ್ರೆ ಅವನ ಅಜ್ಜಿ ಒಂದ್ಸರಿ ಹಿಂಗೆ ಹೇಳಿದ್ರು ಎಕ್ಕಸಕ ಅಂತ. ಅದು ಹೇಳ್ದಾಗಿಂದ ಅವನಿಗೆ ಅದೇ ಇದೆ ಬಾಯಲ್ಲಿ, ಎಕ್ಕಸಕ ಅಂತ ಹೇಳ್ತಾನೆ, ಕುಣಿತಾ ಇರ್ತಾನೆ. ಮುಖಕ್ಕೆ ಬಂದಿದ್ದು ಡ್ಯಾನ್ಸ್ ಮಾಡಿ ಬೆವರು ಬಂದಿದೆ ಫುಲ್ಲು. ಅದಕ್ಕೆ ಸ್ವಲ್ಪ ನೀರು ಕುತ್ತುಂಬಣ್ಣ ಅಂತ ಇತ್ತು. ನೀರು ಕುಟ್ಕೊಂಡು ಬರಕ್ಕೆ ತುಂಬಾ ದೂರ ಹೋಗ್ಬೇಕಾ? ಇಲ್ಲ, ಅಲ್ಲೇ ಇದೆ ಅಲ್ವಾ, ಕುಟ್ಕೊಂಬ ಹೋಗೋಂತ. ಆ್ಯಸ್ ಯು ಗೈಸ್ ಕ್ಯಾನ್ ಸಿ ಬ್ಯಾಕ್ಗ್ರೌಂಡಲ್ಲಿ ಇವಾಗ ಫುಲ್ ಕಲರ್ಫುಲ್ ಆಗಿದೆ. ಫಾಲ್ ಸೀಸನ್ ಸ್ಟಾರ್ಟ್ ಆಗಿದೆ ಇಲ್ಲಿ ಕೆನಡಾದಲ್ಲಿ. ನಾನು ಇವಾಗ ಆಲ್ರೆಡಿ ಇಲ್ಲಿ ನಿಂತ್ಕೊಂಡು ಒಂದು 4 ಸೀಸನಲ್ಲಿ ವಿಡಿಯೋ ಮಾಡಿದ್ದೀನಿ. ಒಂದು ವಿಂಟರಲ್ಲಿ ಮತ್ತು ಒಂದು ಫುಲ್ ಸ್ಪ್ರಿಂಗ್ ಅಥವಾ ಸಮ್ಮರಲ್ಲಿ. ವಿಂಟರಲ್ಲಿ ಫುಲ್ ವೈಟಲ್ಲಿ ಕವರ್ ಆಗಿರುತ್ತೆ ಬ್ಯಾಕ್ಗ್ರೌಂಡ್ ಫುಲ್ಲು. ಆ್ಯಂಡ್ ಆಮೇಲೆ ಸಮ್ಮರ್ ಬಂದೆ ಫುಲ್ ಗ್ರೀನ್ ಆಗಿತ್ತು, ಸ್ಪ್ರಿಂಗು ಸಮ್ಮರ್ ಬರ್ತಿದ್ದಂಗೆ. ಆಮೇಲೆ ಆ್ಯಂಡ್ ಇವಾಗ ಫುಲ್ ಕಲರ್ಫುಲ್ ಆಗಿದೆ. ಇನ್ನು ಇವಾಗ ಫಾಲ್ ಸೀಸನ್ ಶುರು ಆಗಿರೋದ್ರಿಂದ ಇನ್ನು 1 ಮಂತ್ ಇದು ಕಂಪ್ಲೀಟ್ ಎಲ್ಲಾನು ಯೆಲ್ಲೋ ಆ್ಯಂಡ್ ರೆಡ್ ಟರ್ನ್ ಆಗಿಬಿಟ್ಟು ಎಲ್ಲ ಎಲೆಗಳು ಬಿದ್ದೋಗ್ಬಿಡುತ್ತೆ. ಆಮೇಲೆ ವಿಂಟರ್ ಶುರು ಆಗಿಬಿಡುತ್ತೆ. ಸೊ ಈ ನೇಚರೇ ಒಂದು ಎಷ್ಟು ಬ್ಯೂಟಿಫುಲ್ ಅಲ್ವಾ, ಎಷ್ಟು ಚೇಂಜಸ್, ಎಷ್ಟು ಕಲರ್ಫುಲ್ ಆಗಿರುತ್ತೆ. ಸೊ ನೋಡೋದೇ ಅದೊಂದು ಕಲರ್ಸ್ ನೋಡೋದೇ ನೇಚರ್ದು ಏನೋ ಒಂದು ಖುಷಿ. ಆ್ಯಂಡ್ ಈ ಮರಗಳು ಎಲ್ಲೋ ಈ ಥರ ಫಾಲ್ ಸೀಸನಲ್ಲಂತೂ ಕಲರ್ಫುಲ್ ಆಗಿರುತ್ತೆ ನೋಡೋಕ್ಕೆ. ಆ್ಯಂಡ್ ತುಂಬ ಜನ ಫಾಲ್ ಸೀಸನಲ್ಲಿ ಎಲ್ಲಿ ಈ ಥರ ಕಲರ್ಗಳು ತುಂಬ ಚೆನ್ನಾಗಿರುತ್ತೆ ಅಲ್ಲೆಲ್ಲ ಒಂದು ರೋಡ್ ಟ್ರಿಪ್ ಅಥವಾ ಡೇ ಟ್ರಿಪ್ ಹಿಂಗೆ ಹೋಗ್ತಾರೆ. ಆ್ಯಂಡ್ ನಾವು ಎಲ್ಲಾದ್ರೂ ಹೋಗಬೇಕು ಅಂದ್ಕೊಂಡಿದ್ದೀವಿ. ಇನ್ನೂ ತುಂಬ ಚೆನ್ನಾಗಿ ಕಲರ್ ಕಾಣಿಸೋವಂಥ ಜಾಗಗಳಲ್ಲಿ ಫಾಲ್ ಕಲರ್ಸ್ ತುಂಬ ಚೆನ್ನಾಗಿರುತ್ತೆ ಕೆಲವೊಂದು ಕಡೆ. ಅಲ್ಲಿ ಹೋದಾಗ ಅದನ್ನು ನಿಮ್ಮ ಜೊತೆನೂ ನಾನು ಶೇರ್ ಮಾಡ್ತೀನಿ. ಚೆನ್ನಾಗಿದೆ ಅಲ್ಲ ರೇಂಜ್ ಕಲರು? ಯಾವ ಕಲರಲ್ಲ ಇದೆ ಹೇಳು ನೋಡೋಣ. ರೆಡ್, ಗ್ರೀನ್ ಆ್ಯಂಡ್ ಎಲ್ಲೋ ಇದೆ ಅಲ್ಲ. ಆರೆಂಜು ಇದೆ ನೋಡಲ್ಲಿ, ಆರೆಂಜ್ ಚೆನ್ನಾಗಿದೆ ಅಲ್ಲ ಕಲರ್ ನೋಡೋಕ್ಕೆ. ಕಲರ್ ಯಾವಾಗ ಬರೋದು, ಯಾವ ಸೀಸನಲ್ಲಿ ಬರೋದು ಕಲರು? ಫಾಲ್ ಸೀಸನಲ್ಲಿ. ಎಸ್, ಫಾಲ್ ಸೀಸನಲ್ಲಿ ಎಲ್ಲ 3 ಕಲರ್ ಆಗುತ್ತೆ ಅಲ್ವಾ? ನೋಡಿ ನಮ್ಮ ಮನೆಯಲ್ಲಿ ಎಷ್ಟು ಒಂದು ಕ್ರಿಕೆಟ್ ಅಭಿಮಾನಿಗಳು ಇದ್ದಾರೆ ಅಂದರೆ, ಹಳೆ ಯಾವುದೋ ದಿನದ್ದೇನೋ ಅದನ್ನು ನೋಡ್ತಾ ಕೂತಿದ್ದಾರೆ ಇವತ್ತು ಇವರು. ಇವನೊಬ್ಬ ಲೂಟಿ ಮಾಡೋಕ್ಕೆ ಮಿಡ್ಲ್ ಅದಕ್ಕೆ ಸರಿಯಾಗಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಈ ಸರಿ ಕಪ್ ನಮ್ದೆ ಅಂತ ಹೇಳ್ಬಿಟ್ಟು ಟೈಟಲ್ ಹಾಕಿದ್ದೆ. ಅದ್ರ ವೆರಿ ನೆಕ್ಸ್ಟ್ ಮ್ಯಾಚೇ ಪಾಪ ಅವರು ನಮಗೆ ಕೈಗೆ ಚೊಂಬು ಕೊಟ್ಬಿಟ್ರು. ಸಿ
ಇಲ್ಲಿ ಹೆಂಗೆ ಅಂದರೆ ಜನಗಳು ಅವ್ರಿಗೆ ವಿನ್ ಆದವ್ರಿಗೆ ಮಾತ್ರ ಬೆಲೆಯನ್ನು ಅನ್ನೋದನ್ನು ಪ್ರೂವ್ ಮಾಡಿಕೊಡ್ತಾರೆ. ಇನ್ಫ್ಯಾಕ್ಟ್ ಯಾಕೆ ಅಂತ ಹೇಳಿದ್ರೆ ಒಂದೇ ಒಂದು ಮ್ಯಾಚ್ ಸೋತರು ಅಂತ ಹೇಳಿದ ತಕ್ಷಣ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಆ ವಿರಾಟ್ ಕೊಹ್ಲಿನಾಗಿರ್ಬೋದು ಬೇರೆ ಎಲ್ಲ ತುಂಬ ಜನ ಪ್ಲೇಯರ್ಸ್ನ ಒಂದು ಯಾವ ರೇಂಜಿಗೆ ಟ್ರೋಲ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಅಂದರೆ ಅವರಿಗೆ ಅವ್ರ ಮೇಲೆ ಜಿಗುಪ್ಸೆ ಬರಬೇಕು ಪ್ಲೇಯರ್ಸ್ಗೆ. ಆ ರೇಂಜಿಗೆ ಟ್ರೋಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಬಟ್ ಏನು ಮಾಡೋದು, ಒಂದೊಂದ್ಸರಿ ಯಾವಾಗಲೂ ವಿನ್ ಆಗೋಕ್ಕಾಗತ್ತಾ? ಅವಾಗ ವಿನ್ ಆಗೋದು ಅಲ್ವಾ? ಅಲ್ಲ ರೇಯಾನ್ಶ್, ಯಾವಾಗಲೂ ವಿನ್ ಆಗೋಕ್ಕಾಗತ್ತಾ? ಒಂದೊಂದ್ಸರಿ ಸೋಲ್ಬೇಕಾಗತ್ತೆ ಅಲ್ವಾ? ಇದು ಬೇರೆ ಯಾವುದು. ಆ್ಯಂಡ್ ಈ ನನ್ನ ಮಗ ಎಲ್ಲ ಇಲ್ಲಿ ರಾಶಿ ಹಾಕೊಂಡು ಕೂತಿದ್ದಾನೆ. ಎಂತ ಮಾಡ್ತಾ ಇದೀಯ ರೇಯಾನ್ಶ್? ಎಂತ ಮಾಡ್ತಾ ಇದೀಯಾ? ಕ್ಲೀನ್ ಮಾಡ್ತಾ ಇದೆಯಾ, ಆಟ ಆಡ್ತಾ ಇದೆಯಾ? ಆಟ ಆಡ್ತಾ ಇದೆಯಾ? ಎಲ್ಲ ಹಂಗೆ ರಾಶಿ ಹಾಕೊಂಡು ಆಟ ಆಡೋದ ನೀನು? ಇಲ್ಲ. ಮತ್ತೆ ಹೆಂಗೆ ಆಗ್ತದೆ? ರಾಶಿ ಹಾಕೋದು ಇಲ್ಲಿ ಅಲ್ಲಿ ಇಲ್ಲಿ ಇಲ್ಲಿ ಆಗತ್ತಲ್ಲ, ಮತ್ತೆ ಹೆಂಗೆ ಆಟ ಆಡೋದು? ಹೌದು, ಆಟ ಆಡ್ಬೇಕಾದ್ರೆ ಎಲ್ಲ ಕಡೆ ಆಗುತ್ತಲ್ಲ ರಾಶಿ. ಅದಕ್ಕೆ ಕ್ಲೀನ್ ಮಾಡಿ ಮತ್ತೆ ಆಟಬೇಕು. ಓಕೆ, ನೀನೇ ಯಾವಾಗ ಕ್ಲೀನ್ ಮಾಡ್ತೀಯಾ? ಓಕೆ, ಡನ್. ಯಾವಾಗಲೂ ಮನೆ ಕ್ಲೀನ್ ಆಗಿ ಇಟ್ಕೊಳಕ್ಕಾಗುತ್ತಾ? ಒಂದೊಂದ್ಸರಿ ಗಲೀಜಾಗುತ್ತೆ ಅಲ್ಲ ರೇಯಾನ್ಶ್? ಮಕ್ಳಿದ್ದಾರೆ ಅಂದ್ರೆ ಒಂದೊಂದ್ಸರಿ ಗಲೀಜಾಗಿ ಆಗುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ಇವಾಗ ಮನೆಯಲ್ಲೇ ಇರೋದು ಯಾವಾಗ ನೋಡಿದ್ರು. ಸೊ ಅವ್ರಿಗೆ ಟೈಮ್ ಪಾಸ್ ಆದರೆ ಸಾಕಾಗಿದೆ. ಸೊ ಏನು ಬೇಕಾದರೂ ಮಾಡ್ಕೊ ಅಂತೇಳಿ ಬಿಡೋದು, ಆಮೇಲೆ ಕ್ಲೀನ್ ಮಾಡೋದು. ಸೊ ಅವ್ರು ಖುಷಿಯಾಗಿದ್ರೆ ಓಕೆ, ಕ್ಲೀನ್ ಯಾವಾಗ ಬೇಕಾದರೂ ಮಾಡ್ಕೋಬೋದು ಅಲ್ವಾ? ನಾನು ಯಾವಾಗಲೂ ವ್ಯಾಕ್ಯೂಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಬರ್ತಾನೆ ನಾನು ಮಾಡ್ತೀನಿ ಅಂತ ಹೇಳ್ಕೊಂಡು. ಅವ್ನಿಗೆ ಇಷ್ಟ ವ್ಯಾಕ್ಯೂಮ್ ಮಾಡೋದು, ಕ್ಲೀನ್ ಮಾಡಿ ಇಟ್ಕೊಳ್ಳೋದು ಅಂದರೆ ಎಲ್ಲ. ಅದ ರೇಯಾನ್ಶ್, ನಿಂಗೆ ಇಷ್ಟ ಅಲ್ವಾ? ಇನ್ಫ್ಯಾಕ್ಟ್ ಅದು ಒಳ್ಳೇದು ಕೂಡ. ಇವಾಗಲೇ ಮಕ್ಕಳಿಗೆ ಒಂದು ಸ್ವಲ್ಪ ಆ ಥರದ್ದೆಲ್ಲ ಒಂದು ಸಿಂಪಲ್ ಮನೆ ಕೆಲಸ ಏನಾದರೂ ಎಲ್ಲ ಅವ್ರಿಗೆ ಹೇಳ್ಕೊಟ್ರೆ ಅದು ಒಳ್ಳೇದೇ ಆ್ಯಕ್ಚುಲಿ. ಯಾಕಂತ ಹೇಳಿದ್ರೆ ಒಂದು ಸ್ವಲ್ಪ ಅವರು ಕಲಿತಾರೆ, ಇವಾಗ ಕೈಗೆ ಸಿಗ್ತಾರೆ, ಇನ್ನೊಂದು ಸ್ವಲ್ಪ ದೊಡ್ಡದಾದ್ಮೇಲೆ ಕೈಗೆ ಸಿಗೋದಿಲ್ಲ ಅವರು. ಸೊ ಹಾಗಾಗಿ ಈ ವಯಸ್ಸು ಇದರಲ್ಲೇ ಅವ್ರಿಗೆ ಏನಾದರೂ ಒಂದು ಈ ಥರದ್ದೆಲ್ಲ ಮನೆ ಕೆಲಸದಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡಿದ್ರೆ ಅವ್ರಿಗೂ ಒಂದು ಒಳ್ಳೆ ಲೆಸನ್ ಆಗುತ್ತೆ ಅದು ಅಲ್ಲ. ಅವ್ನಿಗೆ ಅಮ್ಮಂಗೆ ಹೆಲ್ಪ್ ಮಾಡೋದಂದ್ರೆ ತುಂಬಾ ಇಷ್ಟ ಅಲ್ಲ ಬಾಬಾ? ಏನೇನೆಲ್ಲ ಹೆಲ್ಪ್ ಮಾಡ್ತೀಯ ನೀನು ನಂಗೆ? ವ್ಯಾಕ್ಯೂಮ್ ಮಾಡೋಕ್ಕೆ, ಪಾತ್ರೆ ಇಡಕ್ಕೆ. ಅಲ್ಲಿ ತೊಳೆದಿಟ್ಟಿರೋ ಪಾತ್ರೆನೆಲ್ಲ ವಾಪಸ್ ಎಲ್ಲ ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲ ಜೋಡಿಸಿಟ್ಕೊಡ್ತಾನ ಅವನು. ಆಮೇಲೆ ಸಾರಿ ಹೇಳು ಅಂತ ಹೇಳಿದ್ರೆ ಹೇಳ್ತೀನಿ. ಸಾರಿ ಹೇಳು ಅಂತ ಹೇಳಿದ್ರೆ ಹೇಳ್ತೀಯಾ? ಯಾರಿಗೆ? ನಿಂಗೆ. ಏನಕ್ಕೆ? ನಾನು ಅದೆಲ್ಲ ಓಕೆ, ಅದು ಹೆಲ್ಪ್ ಅಲ್ಲ, ಅದೆಲ್ಲ ಹೇಳಲೇಬೇಕು. ಕ್ಲೀನ್ ಮಾಡೋಕ್ಕೆ ನಿಂಗೆ ಏನಾದ್ರು ಆಟ ಇದ್ದಾರ. ಸೊ ಆ ಥರ ಎಲ್ಲ ಅವನಿಗೆ ಹೆಲ್ಪ್ ಮಾಡೋಕ್ಕೆ ತುಂಬ ಇಷ್ಟ. ಅಲ್ಲಿ ಏನಾದ್ರು ಕೆಳಗೆ ಬಿದ್ದಿದ್ದೆ ತೆಕ್ಕೋದು ಅಂತ ಹೇಳಿದ್ರೆ ತೆಕ್ಕೋತಾ ಇದ್ದೆ. ಎಲ್ಲ ಹೆಲ್ಪ್ ಮಾಡ್ತಾನೆ ಅವನು, ಜಾಣ ಮರಿ ಅಲ್ಲ. ಸೊ ನಿಮ್ಮ ಮನೆಯಲ್ಲೂ ಈ ಥರದ ಛೋಟಾ ಚಾಂಪಿಯನ್ಗಳು ಇರ್ಬೋದು, ನಿಮಗೂ ಹೆಲ್ಪ್ ಮಾಡ್ಬೋದು ತುಂಬ ಅವರು. ಸೊ ಆ ಥರದ್ದು ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ನಮಗೆ ಅದೆಲ್ಲ ಓದೋಕ್ಕೆ ಖುಷಿ ಆಗುತ್ತೆ ಅಲ್ಲ ರೇಂಜ್? ನಾವು ಯಾವಾಗಲೂ ಓದ್ತೀವಿ ಎಲ್ಲ ಕಮೆಂಟ್ಸನ್ನು, ಯಾರ್ಯಾರು ಏನು ಹೇಳ್ತಾರೆ ಅಂತ. ಅವನಿಗೆ ನಿನಗೆ ಕಮೆಂಟ್ಸ್ ಇದ್ದರೆ ಅದನ್ನು ನಾನು ಹೇಳ್ತೀನಿ ನಿನಗೆ ಓದ್ಬಿಟ್ಟು ಅಲ್ವಾ? ಸೊ ನೀವು ತುಂಬ ಜನ ನನ್ನ ಹತ್ರ ನೀವು ಅವತ್ತು ಯಾವುದು ಸ್ಮಾರ್ಟ್ ವಾಚ್ ತೊಗೊಂಡಿದ್ರಿ, ಅದ್ರದ್ದು ಫೀಚರ್ಸ್ ಎಲ್ಲ ತಿಳಿಸಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ರಿ. ಇನ್ಫ್ಯಾಕ್ಟ್ ನಾನು ಅದನ್ನು ಮಾಡಿರಲಿಲ್ಲ ಇಲ್ಲಿ ತನಕ. ಯಾಕಂತ ಹೇಳಿದ್ರೆ ನಾನು ತೊಗೊಂಡಿದ್ದು ಫಿಟ್ಬಿಟ್ ವರ್ಸಾ 2 ಅನ್ನುವಂಥ ಒಂದು ಸ್ಮಾರ್ಟ್ ವಾಚು. ಅದೇನಾಯಿತು ಅಂದರೆ ನಾನು ತೊಗೊಂಡು 15 ಡೇಸಲ್ಲೇ ಅದ್ರದ್ದು ನ್ಯೂ ವರ್ಷನ್ ರಿಲೀಸ್ ಆಯಿತು. ಮತ್ತೆ ಅಂದರೆ ಫಿಟ್ಬಿಟ್ ವರ್ಸಾ 3 ರಿಲೀಸ್ ಆಯಿತು. ಸೊ ನಾನು ಅದನ್ನು ನನಗೆ ರಿಟರ್ನ್ ಮಾಡೋ ಆಪ್ಷನ್ ಇದ್ದಿದ್ದರಿಂದ ನಾನು ವರ್ಸಾ 2 ಏನು ತೊಗೊಂಡಿದ್ದೆ ಅದನ್ನು ಕೊಟ್ಬಿಟ್ಟು ಇವಾಗ ವರ್ಸಾ 3 ತೊಗೊಂಡಿದ್ದೀನಿ ಸದ್ಯಕ್ಕೆ. ಸೊ ಹಿಯರ್ ಇಟ್ ಈಸ್ ಫಿಟ್ಬಿಟ್ ವರ್ಸಾ 3. ಇದು ಬಂದ್ಬಿಟ್ಟು ಸ್ಟ್ರಾಪ್ ಕಲರ್ ನಾನು ಬ್ಲೂ ಅಲ್ಲಿ ತೊಗೊಂಡಿದ್ದೀನಿ, ನೇವಿ ಬ್ಲೂ ಆ್ಯಂಡ್ ಬ್ಲ್ಯಾಕ್ ಡಯಲ್ ಇದೆ. ಸೊ ಇದು ಫಿಟ್ಬಿಟ್ ವಾಚ್ ಬಂದ್ಬಿಟ್ಟು ಹೆಸರು ಹೇಳೋ ಥರನೇ ಒಂದು ಫಿಟ್ನೆಸ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿರೋವಂಥ ಒಂದು ಅದಕ್ಕೋಸ್ಕರನೇ ಒಂದು ಇದು ಮಾಡಿರೋವಂಥ ಒಂದು ಸ್ಮಾರ್ಟ್ ವಾಚ್ ಇದು. ಅಂದರೆ ಎಕ್ಸಸೈಸ್ಗೆ ಆಗಿರ್ಬೋದು, ನೀವೇನೇ ಒಂದು ಲೈಕ್ ಏನೇ ಒಂದು ಎಕ್ಸಸೈಸ್, ಹೈಕಿಂಗ್, ಹಾಗೆ ಕಿಕ್ ಬಾಕ್ಸಿಂಗ್, ಯಾವ ಥರದ ಎಕ್ಸಸೈಸ್ ಮಾಡ್ತಾರೆ ಅದೆಲ್ಲನೂ ರೆಕಾರ್ಡ್ ಮಾಡ್ಕೊಳುತ್ತೆ. ಎಷ್ಟು ಕ್ಯಾಲರಿ ಬರ್ನ್ ಆಯಿತು ಅದನ್ನೆಲ್ಲ ತೋರಿಸ್ಕೊಡುತ್ತೆ. ಆ್ಯಂಡ್ ಹಾಗೇ ವಾಲೆಟ್ ಅಂತ ಇದೆ, ಅದರಲ್ಲಿ ನೀವು ಡೈರೆಕ್ಟ್ ಪೇ ಕೂಡ ಮಾಡ್ಬೋದು ನಿಮ್ಮ ಕಾರ್ಡ್ ಹಾಕಿಬಿಟ್ಟು. ಆ್ಯಂಡ್ ಇದರಲ್ಲಿ ಪ್ರೀ ರೆಕಾರ್ಡೆಡ್ ವರ್ಕೌಟ್ ಕೂಡ ಇದೆ. ಇದರಲ್ಲಿ 10 ಮಿನಿಟ್ಸ್ ಆ್ಯಬ್ಸ್
7-minute ವರ್ಕೌಟ್ ಆ ಥರ. ಇವಾಗ ನಿಮ್ಮ ಹತ್ರ ಏನು ಬೇರೆ ಆಪ್ಷನ್ ಇಲ್ಲ, ಮೊಬೈಲ್ ಇಲ್ಲ ಅಂದ್ರೂ ಇದರಲ್ಲಿ ನೀವು ನೋಡ್ಕೊಂಡೇನೆ ಇದರಲ್ಲಿ ಈ ಥರ ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅದೆಲ್ಲ ಎಷ್ಟು ಕ್ಯಾಲರಿ ಬರ್ನ್ ಆಯಿತು ಅನ್ನೋದನ್ನು ಅದು ನಿಮಗೆ ತಿಳಿಸ್ಕೊಡುತ್ತೆ. ಸೊ ಫಿಟ್ನೆಸ್ ಜೊತೆಗೇನೆ ಇದು ಸ್ಮಾರ್ಟ್ ವಾಚ್ ಅಂದರೆ ಇದು ಇವಾಗ ಇದರಲ್ಲಿ ನಿಮಗೆ ಫೋನ್ಗೆ ಬರುವಂಥ ಕಾಲ್ಸ್ ಆಗಿರ್ಬೋದು, ಯಾವುದೇ ಒಂದು ನೋಟಿಫಿಕೇಶನ್ ಇರ್ಬೋದು, ಅದೆಲ್ಲ ನಿಮಗೆ ವಾಚಲ್ಲಿ ರಿಸೀವ್ ಆಗುತ್ತೆ. ನಿಮ್ಮ ಹತ್ರ ಇವಾಗ ಫೋನ್ ಹತ್ರದಲ್ಲಿ ಇಲ್ಲ ಅಂದ್ರೂ ಫೋನಲ್ಲೇ ನಿಮಗೆ ಗೊತ್ತಾಗುತ್ತೆ ಏನೆಲ್ಲ ನೋಟಿಫಿಕೇಶನ್ಸ್ ಬಂದಿದೆ ಫೋನ್ಗೆ ಅಂತ. ಅದನ್ನೆಲ್ಲ ಇದು ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಇನ್ಫ್ಯಾಕ್ಟ್ ಕಾಲ್ ಕೂಡ ರಿಸೀವ್ ಮಾಡ್ಬೋದು ಇದರಲ್ಲಿ, ಬಟ್ ಮಾತಾಡೋದು ಫೋನಲ್ಲೇ ಮಾತಾಡಬೇಕು, ಕಾಲ್ ಇದರಲ್ಲಿ ರಿಸೀವ್ ಮಾಡ್ಕೋಬೋದು. ಆ್ಯಂಡ್ ಇವಾಗ ವಾಟ್ಸಪ್ ಮೆಸೇಜ್ ಬಂತು ಅಂದ್ರೂ ರಿಪ್ಲೈ ಕೂಡ ಮಾಡ್ಬೋದು ವಾಯ್ಸ್ ಥ್ರೂ. ಇದರಲ್ಲಿ ಮೈಕ್ರೋಫೋನ್ ಇದೆ. ಸೊ ವಾಯ್ಸ್ ರಿಪ್ಲೈಯಲ್ಲಿ ನಾವೇನು ಹೇಳಬೇಕು ಅದನ್ನು ಇದರಲ್ಲಿ ಮೈಕ್ರೋಫೋನಲ್ಲಿ ಹೇಳಿದ್ರೆ ಅದು ಟೆಕ್ಸ್ಟ್ ಆಗಿ ಕನ್ವರ್ಟ್ ಆಗಿ ವಾಟ್ಸಪ್ ಯಾರಿಗೆ ರಿಪ್ಲೈ ಹೋಗಬೇಕೋ ಅವ್ರಿಗೆ ಹೋಗುತ್ತೆ. ಆ್ಯಂಡ್ ಅದರ ಜೊತೆಗೆ ಇದು ವರ್ಷ 2 ಇಂದ ಏನು ಡಿಫ್ರೆಂಟ್ ಆಗಿದೆ ಅಂದರೆ, ಒಂದು ಇದರಲ್ಲಿ GPS ಆ್ಯಡ್ ಮಾಡಿದ್ದಾರೆ. ವರ್ಷ 2 ಅಲ್ಲಿ GPS ಇರಲಿಲ್ಲ, ಇದರಲ್ಲಿ GPS ಕೂಡ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಅದ್ರ ಜೊತೆಗೆ ಬ್ಲಡ್ ಆಕ್ಸಿಜನ್ ಲೆವೆಲ್ ಅಂತ, ಅಂದರೆ ನಮ್ಮ ಬಾಡಿಯಲ್ಲಿರುವಂಥ ಆಕ್ಸಿಜನ್ ಲೆವೆಲ್ ಅನ್ನು ಕೂಡ ಇದು ರೆಕಾರ್ಡ್ ಮಾಡುತ್ತೆ. ಆಮೇಲೆ ರೆಗ್ಯುಲರ್ ಸ್ಮಾರ್ಟ್ ವಾಚ್ ಥರ ಇದು ಎಷ್ಟು ಹಾರ್ಟ್ ರೇಟ್ ಇದೆ ಅದನ್ನೆಲ್ಲ ರೆಕಾರ್ಡ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಎಷ್ಟು ಕ್ಯಾಲರಿ ನೀವು ಬರ್ನ್ ಆಗಿದೆ, ಎಷ್ಟು ಸ್ಟೆಪ್ ಹೋಗಿದ್ದೀರಾ, ನೀವು ಎಷ್ಟು ನಡೀತೀರಾ ದಿನಕ್ಕೆ, ಅದನ್ನೆಲ್ಲ ರೆಕಾರ್ಡ್ ಮಾಡುತ್ತೆ. ಓವರ್ ಆಲ್ ಆಗಿ ನಾನು ಈ ವಾಚ್ ಬಗ್ಗೆ ಹೇಳಿದೆ. ಇನ್ಫ್ಯಾಕ್ಟ್ ಇನ್ನೂ ಏನೇನೋ ಫೀಚರ್ಗಳಿದೆ ಇದರಲ್ಲಿ. ಆ್ಯಂಡ್ ಫೈಂಡ್ ಮೈ ಫೋನ್ ಅಂತಾನು ಒಂದಿದೆ. ಅಂದರೆ ನೀವು ಇವಾಗ ಫೋನ್ ಎಲ್ಲಿ ಇಟ್ಟಿದ್ದೀರಾ ಅಂತ ಗೊತ್ತಿಲ್ಲ, ಮರ್ತೋಗಿದೆ, ಸಿಗ್ತಾ ಇಲ್ಲ, ಸೈಲೆಂಟಲ್ಲಿ ಇಟ್ಟಿದ್ರು ಆ ಒಂದು ಫೀಚರ್ ಮೂಲಕ ನೀವು ಎಲ್ಲಿದೆ ನಿಮ್ಮ ಫೋನ್ ಅನ್ನೋದು ಅದು ಅದಕ್ಕೆ ನೋಟಿಫೈ ಮಾಡುತ್ತೆ, ಫೋನ್ ಸೌಂಡ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಫೋನಲ್ಲಿ ಇಟ್ಟಿದ್ದೀರಾ ಅಂತ ನಿಮಗೆ ಗೊತ್ತಾಗುತ್ತೆ ಅದರಿಂದ, ಆ ಒಂದು ಫೀಚರಿಂದ. ಆ್ಯಂಡ್ ಇದರದ್ದು ಪ್ರೈಸ್ ಬಂದ್ಬಿಟ್ಟು $299 ಕೆನಡಿಯನ್ ಡಾಲರ್, ಅಂದರೆ ಟ್ಯಾಕ್ಸ್ ಎಲ್ಲ ಸೇರಿಬಿಟ್ಟು $350 ಕೆನಡಿಯನ್ ಡಾಲರ್ ಆಗುತ್ತೆ. ಸೊ ಇದಾಗಿತ್ತು ನಮ್ಮ ವರ್ಷ 3 ಬಗ್ಗೆ ಒಂದು ಸ್ಮಾಲ್ ಡೀಟೇಲ್. ಸದ್ಯಕ್ಕೆ ಇವತ್ತು ಸಂಡೇ, ಆ್ಯಂಡ್ ಸಂಡೇ ಆಗಿಬಿಟ್ಟು ನಾವು ಸಂಜೆ ಬೇರೆ ಆಗಿದೆ 5 ಗಂಟೆ. ಸ್ನ್ಯಾಕ್ ತಿಂದಿಲ್ಲ ಅಂದರೆ ಅದಕ್ಕೊಂದು ಮೀನಿಂಗೇ ಇರಲ್ಲ. ಸೊ ನಮಗೆ ಒಂದು ಸ್ನ್ಯಾಕ್ ಯಾವಾಗಲೂ ತಿಂತೀವಿ, ಅದರಲ್ಲೂ ಸಂಡೇ ಆಗಿಬಿಟ್ಟು ತಿಂದಿಲ್ಲ ಅಂದರೆ ಹೆಂಗೆ ಅಲ್ವಾ ರೇಯಾಂಶ್? ಇನ್ನದೇ ಇನ್ನೊಂದು ಸ್ವಲ್ಪ ದಿನ ಆದ್ರೆ ಆಮೇಲೆ ಚಳಿ ಫುಲ್ ಸ್ಟಾರ್ಟ್ ಆದ್ಮೇಲೆ ಆಮೇಲೆ ಮನೆಯಲ್ಲೇ ಕುತ್ಕೊಂಡು ಬೆಚ್ಚಗೆ ಚಾ ಕುಡಿಯೋದು, ಟೀ ಕುಡಿಯೋದು, ಆಮೇಲೆ ಏನಾದ್ರು ಈ ತರ ಸ್ನಾಕ್ಸ್ ಮಾಡಿ ತಿಂತಾ ಇರೋದು. ಸದ್ಯಕ್ಕೆ ಇವಾಗ ನಾವು ಕ್ಯಾಬೇಜ್ ಪಕೋಡ ಮಾಡೋಣ ಅಂತ ಅನ್ಕೊಂಡ್ವಿ, ಆನಿಯನ್ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಕ್ಯಾಬೇಜ್ ಇದ್ರಿಂದ ಫ್ರಿಜ್ ಅಲ್ಲಿ ಇವಾಗ ಸದ್ಯಕ್ಕೆ ನಾವು ಕ್ಯಾಬೇಜ್ ಪಕೋಡ ಮಾಡೋಣ ಅಂತ ಹೊರಟಿದೀವಿ. ಅಂಡ್ ಇವನ್ ರೇಯಾಂಶ್ ಕೇಸ ಆಕ್ಚುಲಿ ಅವನಿಗೆ ಆನಿಯನ್ ಪಕೋಡ ತುಂಬಾ ಇಷ್ಟ ಅಲ್ಲ ರೇಯಾಂಶ್? ಆನಿಯನ್ ಬಜ್ಜಿ ನಿಂಗೆ ಇಷ್ಟ ಅಲ್ಲ? ಅದಿಷ್ಟ ಅವನಿಗೆ. ಬಟ್ ಕ್ಯಾಬೇಜ್ ಪಕೋಡನೂ ಇಷ್ಟ ಅಲ್ವಾ? ಕ್ಯಾಬೇಜ್ ಪಕೋಡ ಅದಷ್ಟು ಇಷ್ಟ ಇಲ್ಲ, ಬಟ್ ಆದ್ರೂ ಅವ್ನಿಗೆ ಹೇಳ್ಕೊಡೋದು ನಾವು ಅದು ಆನಿಯನ್ ಪಕೋಡ ಅಂತಾನೆ. ಅದು ಹೆಂಗ್ ಗೊತ್ತಾಗೋದಿಲ್ಲ, ಸಣ್ಣದಲ್ಲ ಇವಾಗ. ಓಕೆ, ಸೊ ಇವಾಗ ಸದ್ಯಕ್ಕೆ ನಾವು ಪಕೋಡ ಮಾಡ್ಕೊಂಡು ತಿನ್ನೋಣ. ಬೇಡವಾ ನಿಂಗೆ? ನಾನು ತಿಂತೀನಿ, ನಿಂಗೆ ಬೇಡಲ್ಲ? ನಾನು ಆಮೇಲೆ ಟೀ ಕುಡಿತಾ ಪಕೋಡ ತಿಂತಾ ಇರೋದು ನೋಡಿ ನೀನು ನನ್ಗೆ ಬೇಕು ಅಂತ ಹೇಳ್ಬಾರ್ದು. ಟೀ ಬರೀ ಇಲ್ಲ, ಸ್ನ್ಯಾಕ್ ತಿನ್ನೋರಿಗೆ ಮಾತ್ರ ಟೀ. ಸೊ ಕ್ಯಾಬೇಜ್ ಪಕೋಡ ಮಾಡೋದು ತುಂಬಾ ಈಸಿ. ನೀವು ಆನಿಯನ್ ಪಕೋಡ ಮಾಡ್ತೀರ ಅಂದರೆ ಸೇಮ್ ಅದಕ್ಕೆ ಏನೇನು ಹಾಕ್ತಿರೋ ಅದನ್ನೇ ಎಲ್ಲ ಹಾಕೋದು. ಇನ್ಫ್ಯಾಕ್ಟ್ ನಾನಿಲ್ಲಿ ಯಾವಾಗಲೇ ಈ ಕ್ಯಾಬೇಜನ್ನ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಕಲಸಿಟ್ಕೊಂಡ್ಬಿಟ್ಟಿದ್ದೀನಿ. ಏನಾಗುತ್ತೆ ಅಂದರೆ ಅದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಆಮೇಲೆ ಕಲಿಸ್ಬೇಕಾದ್ರೆ ಜಾಸ್ತಿ ನೀರು ಹಾಕಬೇಕಾಗಿಲ್ಲ, ಅದರಲ್ಲಿರೋ ನೀರನ್ನು ಯೂಸ್ ಮಾಡಿಕೊಂಡು ಕಲಿಸ್ಕೋಬೋದು. ಆ್ಯಂಡ್ ಅದಕ್ಕೆ ಇವಾಗ ಸದ್ಯಕ್ಕೆ ಒಂದು ಹೆಚ್ಚಿಟ್ಕೊಂಡಿರೋವಂಥ ಒಂದು 2 ಗ್ರೀನ್ ಚಿಲ್ಲಿ ಹಾಕ್ತಾ ಇದ್ದೀನಿ. ಆ್ಯಂಡ್ ಒಂದು ಸ್ವಲ್ಪ ಆನಿಯನ್ ಕೂಡ ಹಾಕ್ತೀನಿ, ಯಾಕಂದರೆ ಒಂದು ಒಳ್ಳೆ ಪರಿಮಳ ಬರುತ್ತೆ ಆನಿಯನ್ದು ಸೇರಿದ್ರೆ, ಅದಕ್ಕೋಸ್ಕರ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಾದ್ಮೇಲೆ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕಿದ್ದೀನಿ, ಒಂದು ಸ್ವಲ್ಪ ಕಲರ್ಗೋಸ್ಕರ ಅಷ್ಟೇ, ಯಾಕಂದರೆ ಗ್ರೀನ್ ಚಿಲ್ಲಿನೂ ಹಾಕಿರೋದ್ರಿಂದ ಜಾಸ್ತಿ ಖಾರ ಆಗೋದು ಬೇಡ ಅಂತ. ಆ್ಯಂಡ್ ಇವಾಗ ಒಂದು ಸ್ವಲ್ಪ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ. ಆ್ಯಂಡ್ ಒಂದು ಸ್ವಲ್ಪ ಇದು ಅಕ್ಕಿ ಹಿಟ್ಟಿದು, ಇದು ಒಂದು ಸ್ವಲ್ಪ ಕ್ರಿಸ್ಪಿನೆಸ್ಗಷ್ಟೇ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ಇದನ್ನೆಲ್ಲ ಇವಾಗ ನೀಟಾಗಿ ಕಲಿಸ್ಕೊಂಬಿಡೋಣ. ನೀರು ಬೇಕಂದರೆ ಹಾಕೋಬೋದು, ಇನ್ಫ್ಯಾಕ್ಟ್ ನೀರು ಬೇಕಾಗಲ್ಲ, ಯಾಕಂತ ಹೇಳಿದ್ರೆ ಅದು ಕ್ಯಾಬೇಜ್ದೇ ನೀರು ಬಿಟ್ಕೊಂಡಿರುತ್ತೆ ತುಂಬಾ. ಸೊ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡೋದು, ಪಕೋಡ ಅದಕ್ಕೆ ಕಲಿಸ್ಕೊಳ್ಳೋದು, ಎಣ್ಣೆಯಲ್ಲಿ ಫ್ರೈ ಮಾಡೋದು, ಆಮೇಲೆ ಬಿಸಿ ಬಿಸಿ ಟೀ ಜೊತೆ ಸ್ನ್ಯಾಕ್ ಎಂಜಾಯ್ ಮಾಡೋದು ಅಲ್ಲ ರೇಯಾಂಶ್? ಓಕೆ, ನಿನಗೆ ಮಿಲ್ಕ್. ಹಿಂಗೆ ಹಾಕೋದು ಮರಿಬೇಡಿ, ಕಡಲೆ ಹಿಟ್ಟು ಹಾಕಿರೋದು, ಸೊ ಹಂಗಾಗಿ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂದರೆ ಹಿಂಗೆ ಹಾಕಲೇಬೇಕು. ಸೊ ನಮ್ಮ ಕ್ಯಾಬೇಜ್ ಪಕೋಡ ರೆಡಿ ಆಯಿತು. ರೇಯಾಂಶ್ ತಿನ್ನಕ್ಕೆ ರೆಡಿ ಇದೆಯಾ? ಸೊ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ ನಮ್ಮ ಟೀ ಟೈಮ್, ಸ್ನ್ಯಾಕ್ ಆ್ಯಂಡ್ ಟೀ ಅಲ್ಲ ರೇಯಾಂಶ್? ರೇಯಾಂಶ್ ಕುಡಿತಾ ಇದ್ದಾನೆ ಮಿಲ್ಕು.
ಚೆನ್ನಾಗಿದೆಯಾ? ಇಸ್ ಇಟ್ ಯಮ್ಮಿ? ಎಸ್. ತುಂಬ ಎಮ್ಮೆ ಇದೆಯಾ ಸ್ವಲ್ಪ ಎಮ್ಮೆ ಇದೆಯಾ? ತುಂಬ ನಮ್ಮಿ. ಎಲ್ಲರಿಗೆ ಹೇಳು ನೀವು ಟ್ರೈ ಮಾಡಿ ನೋಡಿ ಅಂತ. ನೀವು ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ತಿಂದು ನೋಡಿ ಮನೆಯಲ್ಲಿ, ಆಮೇಲೆ ಹೇಳಿ ಆಮೇಲೆ ಹೆಂಗಾಯ್ತು ಅಂತ. ತುಂಬ ಕ್ರಿಸ್ಪಿ ಇದೆ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ. ಬೇಕಂದ್ರೆ ಹೋಟೆಲ್ಗೆ ಹೋಗಿ ಮಾಡಿ ಹೋಟೆಲ್ ಹೋಗಿ ಮಾಡಕ್ಕೆ ಇಲ್ಲಿ ಹೋಟೆಲ್ ಹೋಗಿ ಅಂತಾರೆ. ಸೊ ನಾವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನೀವೇನಾದರೂ ಇನ್ಸ್ಟಾಗ್ರಾಮಲ್ಲಿ ಇದ್ದರೆ ನಾವು ಇನ್ಸ್ಟಾಗ್ರಾಮಲ್ಲಿ ಇದ್ದೀವಿ, ನಮ್ಮನ್ನು ಫಾಲೋ ಮಾಡಿ ನೀವು ಅಲ್ವಾ ರಿಯಾನ್ಶ್? ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದ ಸಿಗ್ತೀವಿ. ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ. ಟಾಟಾ ಬಾಯ್ ಬಾಯ್. ಅಲ್ಲಿಗೆ ಒಂದಾಯ್ತು ವರದಿ ಒಪ್ಪಿಸ್ಬಿಟ್ಟು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ. ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್.